ಯಾವುದೇ ಒಂದು ಊರಿಗೆ ಹೋಗಿದ್ರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ನೋಡೇ ಇರ್ತೀರಾ, ತುಂಬ ಸಣ್ಣ ಸಣ್ಣ ಹೋಟೆಲ್ ಮುಂದ್ಗಡೆ ಗಂಜಿ ಊಟ ತಯಾರಿದೆ ಅಂತ ಬೋರ್ಡ್ ಹಾಕಿರ್ತಾರೆ. ಇದನ್ನ ನಾನು ಮುಖಕ್ಕೆ ಅಪ್ಲೈ ಮಾಡ್ಕೋತೀನಿ ಹೆಚ್ಚಾಗಿ, ಯಾವಾಗ್ಲೂ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬಹುದು. ಈ ಬಟಾಟೆ ಬದಲು ಈ ನಮ್ಮ ಬದನೆದು ಪೋಡಿ ಮಾಡಿದ್ರೆ ಇನ್ನೂ ಸೂಪರ್ ಆಗ್ತದೆ. ಬದನೆನ ಹಾಗೆ ಕಾವಲಿಯಲ್ಲಿ ತಿಂದ್ರೆ ಉಂಟಲ್ಲ, ಗಂಜಿಗೆ ಸೂಪರ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ಪ್ರಜ್ಞಾ ಜೈನ್. ವೆಲ್ಕಮ್ ಟು ಪ್ರಜ್ಞಾಸ್ ಕನ್ನಡ ಬ್ಲಾಗ್ಸ್ ಫ್ರಮ್. ಇವತ್ತು ನಾನು ನನ್ನ ಬ್ಲಾಗನ್ನು ನೈಟಿಂದ ಶುರು ಮಾಡ್ತಾ ಇದ್ದೀನಿ. ನೀವು ಯೋಚನೆ ಮಾಡ್ತಾ ಇರ್ಬೋದು, ನೈಟಿಂದ ಶುರು ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ, ಆದರೆ ಇಷ್ಟು ಲೈಟ್ ಇದೆ, ಇಷ್ಟು ಸನ್ ಬೀಳ್ತಾ ಇದೆ ಅಂತ. ಬಟ್ ನಾನು ಸುಳ್ಳು ಹೇಳ್ತಿಲ್ಲ. ಇಲ್ಲಿ ನಿಜವಾಗ್ಲೂ ಇವಾಗ 8:30, ಆಲ್ಮೋಸ್ಟ್ 8:35 ಎಲ್ಲ ಆಯಿತು ಟೈಮ್. ಇವಾಗ ಇಲ್ಲಿ ಸನ್ಸೆಟ್ ಆಗೋದು ತುಂಬ ಲೇಟ್. ಸನ್ರೈಸ್ ಕೂಡ ಬೇಗ ಆಗುತ್ತೆ, ಲೈಕ್ 5:45ಗೆ ಬೆಳಗ್ಗೆ 5:30ಗೆಲ್ಲ ಸನ್ರೈಸ್ ಆಗಿಬಿಡುತ್ತೆ. ಆ್ಯಂಡ್ ಸನ್ಸೆಟ್ ಆಗೋದು ಕೂಡ ತುಂಬ ಲೇಟ್, ಅಂದರೆ ಇವಾಗ 8:45, 9 ಗಂಟೆ ತನಕನೂ ಇರುತ್ತೆ ಸನ್ನು. ಸೊ ಅಷ್ಟರಲ್ಲಿ ಸನ್ಸೆಟ್ ಆಗುತ್ತೆ. ಸೊ ವೆಸ್ಟ್ ಫೇಸಿಂಗಲ್ಲಿ ಬಾಲ್ಕನಿ ಇರೋದ್ರಿಂದ ಯಾವಾಗಲೂ ಬಿಸಿ ಇರುತ್ತೆ ಮನೆ ಒಳಗಡೆ. ಲೈಕ್ ಒಂದು 5 ಗಂಟೆ ಸಂಜೆಯಿಂದ 9 ಗಂಟೆ ತನಕ ಬಿಸಿ ಇರುತ್ತೆ. ಬಟ್ ನಾವು ಲೈಟ್ ಉರ್ಸೋದು ಕಮ್ಮಿ ಆಗಿದೆ ಇವಾಗ, ಅಂದರೆ ತುಂಬ ಲೇಟ್ ತನಕ ಸಣ್ಣ ಇರೋದ್ರಿಂದ ಲೈಟ್ ಅವಶ್ಯಕತೆ ಜಾಸ್ತಿ ಬೀಳೋದಿಲ್ಲ. ಆದರೆ ಅದೇ ಕರೆಂಟ್ ನಮಗೆ ಫ್ಯಾನಲ್ಲಿ ಹೋಗ್ತಾ ಇದೆ. ತುಂಬ ಬಿಸಿ ಇರೋದ್ರಿಂದ ತುಂಬ ಹೊತ್ತು ಫ್ಯಾನ್ ಉರಿಸ್ಕೊಂಡು ಆ ಕರೆಂಟೇ ಇಲ್ಲಿ ಹೋಗ್ತಾ ಇದೆ. ಇವತ್ತಿನ ನನ್ನ ಟೈಟಲ್ ನೋಡಿಬಿಟ್ಟು ನೀವು ಅಂದ್ಕೊಂಡಿರ್ತೀರಾ, ಏನು ಇವತ್ತು ಇವ್ರು ಮನೆಯಲ್ಲಿ ಗಂಜಿ ಮಾಡ್ತಾ ಇದ್ದಾರಾ ಅಂತ. ಹೌದು, ನಾವು ಗಂಜಿನೇ ಮಾಡ್ತಾ ಇರೋದು. ಆದರೆ ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಬೇರೆ ಎಲ್ಲಿ ಹೋದ್ರೂ ಗಂಜಿ ಅಂದರೆ ಒಂಥರ ಪೇಷಂಟ್ಸ್ಗಳಿಗೆ ಕೊಡೋ ಫುಡ್ಡು, ಹುಷಾರಿಲ್ಲದೆ ಇದ್ದಾಗ ತಿನ್ನೋದು ಅಂತ ಇರುತ್ತೆ. ಅದೆಲ್ಲ ರವೆ ಗಂಜಿ ಆ ಥರ ಎಲ್ಲ ಮಾಡ್ತಾರೆ. ಬಟ್ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಫೇಮಸ್ ಇರೋ ಗಂಜಿ, ನಮ್ಮ ಕುಚ್ಚಲಕ್ಕಿ ಗಂಜಿ ಇದು. ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿದ್ರೆ, ಮಂಗಳೂರು ಅಥವಾ ಯಾವುದೇ ಜಿಲ್ಲೆಗೆ ಹೋಗಿ, ಯಾವುದೇ ಒಂದು ಊರಿಗೆ ಹೋಗಿದ್ರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನೀವು ನೋಡೇ ಇರ್ತೀರಾ, ತುಂಬ ಸಣ್ಣ ಸಣ್ಣ ಹೋಟೆಲ್ ಮುಂದ್ಗಡೆ ಗಂಜಿ ಊಟ ತಯಾರಿದೆ ಅಂತ ಬೋರ್ಡ್ ಹಾಕಿರ್ತಾರೆ. ಮಂಗಳೂರವ್ರಿಗೆ ಇದೊಂದು ಕಂಫರ್ಟ್ ಫುಡ್. ಎಲ್ಲ ಫೇವ್ರೆಟ್ ಡಿಶ್ಗಳ ಜೊತೆ ಗಂಜಿ ಊಟನೂ ಒಂದು ಫೇವ್ರೆಟ್ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲರದು. ಎಲ್ಲ ಮನೆಯಲ್ಲೂ ಇದು ರೆಡಿ ಆಗುತ್ತೆ. ಲೈಕ್ ವೈಟ್ ರೈಸ್ ಕಮ್ಮಿನೇ ಯೂಸ್ ಮಾಡೋದು ಮಂಗಳೂರವರು ಅದು. ಸೊ ಹಾಗಾಗಿ ಇದು ಒಂಥರ ಫೈಬರ್ ರಿಚ್ ಫುಡ್ ಕೂಡ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಕುಚ್ಚಲಕ್ಕಿ ಗಂಜಿ ಊಟ ಅಥವಾ ಅನ್ನ ಏನೇ ಇರ್ಬೋದು, ಅನ್ನ ಆಗಿರ್ಬೋದು, ಗಂಜಿ ಆಗಿರ್ಬೋದು, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೂಡ. ಇಲ್ಲೂ ನಮಗೆ ಕುಚ್ಚಲಕ್ಕಿ ಸಿಗುತ್ತೆ, ಬಾಯ್ಲ್ಡ್ ರೈಸ್ ಇಲ್ಲೂ ಸಿಗುತ್ತೆ, ಅದನ್ನು ನಾವು ತರ್ತೀವಿ. ಸೊ ಹಾಗಾಗಿ ಇಲ್ಲೂ ನಾವು ವಾರಕ್ಕೆ ಒಂದು 3-4 ದಿನ ನಮ್ಮ ಮನೇಲಿ ರಾತ್ರಿ ಡಿನ್ನರ್ಗೆ ಗಂಜಿ ಊಟನೇ ಇರುತ್ತೆ. ಸೊ ಗಂಜಿ ಊಟದ ಜೊತೆಗೆ ಏನೇನು ನಾನು ಸೈಡ್ಸ್ಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವತ್ತೊಂದು ಈ ವ್ಲಾಗಲ್ಲಿ ಗಂಜಿ ಊಟ ತಯಾರಿದೆ ಅನ್ನೋ ಬೋರ್ಡ್ ಹಾಕ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಗಂಜಿ ಊಟಕ್ಕೆ ಕಾಂಬಿನೇಷನ್ ಆಗಿ ಏನೇನೋ ಪಲ್ಯಗಳಿರುತ್ತೆ, ಅದನ್ನೇ ತೊಗೊತಾರೆ. ನಾನ್ ವೆಜ್ ಅವರಾದರೆ ಈ ಫಿಶ್ ಫ್ರೈ ಎಲ್ಲ ಮಾಡ್ಕೊಂಡು ತಿಂತಾರೆ. ನಾನಿವತ್ತು ನಿಂಬೆಹಣ್ಣಿನ ಚಟ್ನಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಾವಿನಕಾಯಿ ಚಟ್ನಿ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇದಕ್ಕೆ. ಸೊ ಅದು ನಿಮಗೆ ಮಾವಿನಕಾಯಿ ಸಿಗ್ತಾ ಇಲ್ಲ, ಸೊ ಹಾಗಾಗಿ ಅದೇ ಒಂದು ಕಾಂಬಿನೇಷನ್ ನಾನು ನಿಂಬೆಹಣ್ಣಿನ ಚಟ್ನಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬಟಾಟೆ ಪೋಡಿ ಮಾಡ್ತಾ ಇದ್ದೀನಿ. ಪೋಡಿ ಅಂದರೆ ಇವಾಗ ಬೇರೆ ಕಡೆಯವರೆಲ್ಲ, ಬೇರೆ ಜಿಲ್ಲೆಯವರೆಲ್ಲ ನೀವೆಲ್ಲ ಬಜ್ಜಿ ಅಂತ ಹೇಳ್ಬೋದು ಅಥವಾ ಬೋಂಡ ಅಂತ ಹೇಳ್ತೀರಾ, ಅದನ್ನೇ ನಾವು ಪೋಡಿ ಅಂತ ಹೇಳ್ತೀವಿ ನಮ್ಮ ಮಂಗಳೂರು ಕಡೆ. ಕುಚ್ಚಲಕ್ಕಿ ಗಂಜಿ ಆಲ್ರೆಡಿ ಕುಕ್ಕರಲ್ಲಿ ಬೇಯ್ತಾ ಇದೆ. ಸೊ ಇವತ್ತು ಪಕ್ಕ ನಮ್ಮ ಮಂಗಳೂರು ಸ್ಟೈಲಲ್ಲಿ ಗಂಜಿ ಊಟ, ನಿಂಬೆಹಣ್ಣಿನ ಚಟ್ನಿ ಜೊತೆಗೆ ಬಟಾಟೆದ ಪೋಡಿ. ನೀವು ಕೂಡ ನಮ್ಮ ಜೊತೆ ಬಂದು ಊಟ ಮಾಡ್ಬೋದು. ಮಾಡ್ಕೊಳ್ಳೋಕ್ಕೆ ನಾನು ಜಾರ್ಗೆ ಕೋಕೋನಟ್ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ನನಗಿಲ್ಲಿ ಹಸಿ ತೆಂಗಿನಕಾಯಿ ಈ ವಾರ ನಾನು ತಂದಿಲ್ಲ. ಸೊ ಹಾಗಾಗಿ ನನ್ನ ಹತ್ರ ಈ ಡ್ರೈ ಕೋಕೋನಟ್ಟೇ ಇರೋದು. ಸೊ ಇಂಡಿಯಾದಲ್ಲಿರೋರೆ ನೋಡಿ ಎಷ್ಟೋ ಪುಣ್ಯವಂತರು, ಯಾವಾಗಲೂ ತೆಂಗಿನಕಾಯಿ ಆದರೂ ಸಿಗುತ್ತೆ. ಸೊ ಈ ಡ್ರೈ ಕೋಕೋನಟ್ಟನ್ನೇ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಹಾಕಿಬಿಟ್ಟು ಇದಕ್ಕೆ 1-2-3 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಆ್ಯಂಡ್ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು, ಜೊತೆಗೆ ಇನ್ನೊಂದು ಸ್ವಲ್ಪ ಜೀರಿಗೆ, ಒಂದಿಷ್ಟು ಸ್ವಲ್ಪನೇ ಹಾಕ್ತಾ ಇರೋದು ನಾನು. ಒಂದು ಸ್ವಲ್ಪ ಜೀರಿಗೆ, ಇದಿಷ್ಟು ಹಾಕೊಂಡ್ಬಿಟ್ಟು ಉಪ್ಪು ಹಾಕೊಂಡ್ಬಿಟ್ಟು ರುಬ್ಕೊಳ್ಳೋದು ಇದನ್ನು ಅಷ್ಟೇ. ಆಮೇಲೆ ಇದಕ್ಕೆ ನಿಂಬೆಹಣ್ಣು ಹಿಂಡೋದು. ಸೊ ಅದ್ರ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ. ಸೊ ಇದನ್ನು ನಾನು ಚಟ್ನಿ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನಾನೊಂದು ಸ್ಕಿನ್ ಕೇರ್ ರೂಟೀನ್ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ತುಂಬ ಜನ ನನ್ನ ಹತ್ರ ನೀವು ಯಾವ ಥರ ಸ್ಕಿನ್ ಕೇರ್ ಮಾಡ್ತೀರಾ ಅಥವಾ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಹಾಗೆ ಇವಾಗ ಡ್ರೈ ಸ್ಕಿನ್ ಇದ್ದರೆ, ಆಯಿಲಿ ಸ್ಕಿನ್ ಇದ್ರೆ ಅದಕ್ಕೆಲ್ಲ ಯಾವ ಮಾಯ್ಶ್ಚರೈಸರ್ ಒಳ್ಳೆಯದು ಅನ್ನೋಂಥ ಕಮೆಂಟ್ಸ್ಗಳು ನನಗೆ ಯಾವಾಗಲೂ ಜಾಸ್ತಿ ಬರ್ತಾ ಇರುತ್ತೆ. ತುಂಬ ಮೆಸೇಜ್ಗಳು ಕೂಡ ಬರುತ್ತೆ ಅದ್ರ ಮೇಲೆ. ಸೊ ಹಾಗಾಗಿ ಇವತ್ತು ಈ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಸ್ಕಿನ್ ಕೇರ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ.
ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಎಲ್ಲರ ಸ್ಕಿನ್ ಒಂದೇ ಥರ ಇರೋದಿಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಕೆಲವರು ತುಂಬ ಆಯಿಲಿ ಇರುತ್ತೆ, ಕೆಲವರು ತುಂಬ ಡ್ರೈ ಸ್ಕಿನ್ ಇರುತ್ತೆ. ನಾನು ನನ್ನ ಸ್ಕಿನ್ನನ್ನು ಒಂದು ನಾರ್ಮಲ್ ಸ್ಕಿನ್ ಅಂತ ಕ್ಯಾಟಗರೈಸ್ ಮಾಡ್ತೀನಿ, ಯಾಕಂದರೆ ತುಂಬ ಡ್ರೈ ಅಂತಲೂ ಅನಿಸಲ್ಲ, ಹಾಗೆ ಆಯಿಲಿ ಕೂಡ ಇಲ್ಲ, ಹಾಗಾಗಿ ನಾನು ನಾರ್ಮಲ್ ಅಂತ ಅನ್ಕೊತೀನಿ. ಹಾಗೆ ಜಾಸ್ತಿ ಪಿಂಪಲ್ಸ್ ಮತ್ತು ಆ್ಯಕ್ನೆ ಬರೋದು ಕೂಡ ತುಂಬ ರೇರ್ ಆಗಿ ನನಗೆ, ಟಚ್ ವುಡ್ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು, ಬರೋದಿಲ್ಲ ಜಾಸ್ತಿ. ಸೊ ಹಾಗಾಗಿ ಕೆಲವರಿಗೆ ತುಂಬ ಪಿಂಪಲ್ಸ್ ಬರುತ್ತೆ, ತುಂಬ ಆ್ಯಕ್ನೆ ಪ್ರಾಬ್ಲಮ್ ಇರುತ್ತೆ. ಬಟ್ ನಾನು ಇದಕ್ಕೆಲ್ಲದಕ್ಕೂ ಒಂದು ನ್ಯಾಚುರಲ್ ರೆಮಿಡಿ ಆಗಿ ನಾನು ಅಲೋವೆರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಡ್ರಮ್ಯಾಟಿಕ್ ಚೇಂಜ್ ಆಗುತ್ತೆ ಅಂತ ಹೇಳ್ತಿಲ್ಲ, ಅಂದರೆ ನೀವು ಇವತ್ತು ಅಪ್ಲೈ ಮಾಡಿದ್ರಿ ನಾಳೆನೇ ನಿಮಗೆ ರಿಸಲ್ಟ್ಸ್ ಕಾಣಿಸ್ತು ಅಂತ ನಾನು ಹೇಳ್ತಿಲ್ಲ. ಅಲೋವೆರಾನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಅದರಿಂದ ಖಂಡಿತವಾಗ್ಲೂ ಪಾಸಿಟಿವ್ ಔಟ್ಪುಟ್ ಖಂಡಿತ ಬೇಗ ಸಿಗುತ್ತೆ ನಿಮಗೆ. ಈವನ್ ಅಲೋವೆರಾ ಅನ್ನೋದು ಆ್ಯಂಟಿ ಏಜಿಂಗ್, ಅಂದರೆ ಈಗ ವಯಸ್ಸಾಗ್ತಾ ಆಗ್ತಾ ನಮ್ಮ ಸ್ಕಿನ್ ಅಲ್ಲಿ ರಿಂಕಲ್ಸ್ ಬರುತ್ತೆ, ಸ್ವಲ್ಪ ಟೈಟ್ ಇರೋ ಸ್ಕಿನ್ ಲೂಸ್ ಆಗ್ತಾ ಇರುತ್ತೆ ಸ್ಕಿನ್, ಆ ಒಂದು ವಿಷಯದಲ್ಲೂ ಕೂಡ ಅಲೋವೆರಾ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಲೋವೆರಾದಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಹಾಗೆ ವಿಟಮಿನ್ ಎ ಮತ್ತು ಸಿ ರಿಚ್ ಆಗಿರುತ್ತೆ ಅಲೋವೆರಾದಲ್ಲಿ. ಸೊ ಹಾಗಾಗಿ ಇದು ಆ್ಯಕ್ನೆ ಪ್ರೋನ್ ಸ್ಕಿನ್ಗೆ ಮತ್ತು ಪಿಗ್ಮೆಂಟೇಷನ್ ಆದಾಗ, ಹಾಗೆ ಪಿಂಪಲ್ಸ್ ಎಲ್ಲ ಆದಾಗ ತುಂಬ ಚೆನ್ನಾಗಿ ಇದು ನೀವು ಅಪ್ಲೈ ಮಾಡಿಕೊಂಡ್ರೆ ಇದು ತುಂಬ ಒಳ್ಳೆ ರೀತಿಯಲ್ಲಿ ನಿಮಗೆ ಕೆಲಸ ಮಾಡುತ್ತೆ ನಿಮ್ಮ ಸ್ಕಿನ್ಗೆ. ಆ್ಯಂಡ್ ಆಲ್ಸೋ ಇವಾಗ ಪಿಂಪಲ್ಸ್ ಎಲ್ಲ ಆದಮೇಲೆ, ಆ್ಯಕ್ನೆ ಎಲ್ಲ ಬಂದಮೇಲೆ ಒಂದು ಸ್ವಲ್ಪ ಕಲೆಗಳು ಉಳಿದಿರುತ್ತೆ ಕೆಲವೊಂದು ಸರಿ ಪಿಂಪಲ್ದೆಲ್ಲ, ಅದು ಹೋಗೋದಿಲ್ಲ ಬೇಗ. ಇದನ್ನು ಅಲೋವೆರಾನ ನೀವು ರೆಗ್ಯುಲರ್ ಆಗಿ ನೀವು ಫೇಸ್ ಮೇಲೆ ಅಪ್ಲೈ ಮಾಡ್ಕೋತಾ ಇದ್ರೆ ಅದು ತುಂಬ ಬೇಗ ಅದರದ್ದು ಕಲೆಗಳೇನಿದೆ ಅದು ರೆಡ್ಯೂಸ್ ಆಗುತ್ತೆ. ಅಲೋವೆರಾನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾವ ಥರದ ಸ್ಕಿನ್ ಆದ್ರೂ, ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಆಗಿರ್ಬೋದು, ನಾರ್ಮಲ್ ಸ್ಕಿನ್ ಆಗಿರ್ಬೋದು, ಆಯಿಲಿ ಡ್ರೈ ಸ್ಕಿನ್, ಯಾವ ಥರದ ಸ್ಕಿನ್ ಆದ್ರೂ ಅಲೋವೆರಾ ಅಪ್ಲೈ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ಗೆ. ಸೊ ನಾನು ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ, ನಾನು ಯಾವುದೇ ಒಂದು ಪ್ರಾಡಕ್ಟ್ಸ್ ನನ್ನ ಮುಖಕ್ಕೆ ಯೂಸ್ ಮಾಡಬೇಕು ಅಂದ್ರೂ, ನೀವು ಮೇಕಪ್ ಮಾಡ್ಕೋಬೇಕು ಅಂದ್ರೂ, ಅಥವಾ ಏನಾದರೂ ಒಂದು ಬೇರೆ ಸ್ಕಿನ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಮುಖಕ್ಕೆ ಹಾಕೊತಾ ಇದ್ದೀನಿ ಅಂದ್ರೂ, ಫಸ್ಟ್ ನಾನು ನನ್ನ ಮುಖನ ಕ್ಲೆನ್ಸ್ ಮಾಡ್ಕೋತೀನಿ, ಕ್ಲೆನ್ಸರ್ ಯೂಸ್ ಮಾಡಿಕೊಂಡು. ಕ್ಲೆನ್ಸರ್ ಅಂದರೆ, ಇದು ಕ್ಲೆನ್ಸರ್ ಏನು ಮಾಡುತ್ತೆ ಅಂದರೆ, ನಿಮ್ಮ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ ಅಥವಾ ಡರ್ಟ್ ಆಗಿರ್ಬೋದು, ಆಯಿಲ್ ಅಥವಾ ಏನೇ ಒಂದು ಬಂದಿದ್ರು ಮುಖದಲ್ಲಿ, ಅದನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಡುತ್ತೆ, ಫ್ರೆಶ್ ಸ್ಕಿನ್ ಕೊಡುತ್ತೆ ನಿಮಗೆ. ಸೊ ಈವನ್ ನೀವು ಕ್ಲೆನ್ಸರನ್ನು ಮೇಕಪ್ ರಿಮೂವರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಮೇಕಪ್ ಮಾಡಿಕೊಂಡು, ಮೇಕಪ್ ಆದಮೇಲೆ ಕ್ಲೆನ್ಸರ್ ಯೂಸ್ ಮಾಡಿಕೊಂಡು ನೀವು ಮೇಕಪ್ ರಿಮೂವ್ ಮಾಡ್ಕೋಬೋದು. ನಾನು ಯೂಸ್ ಮಾಡೋ ಕ್ಲೆನ್ಸರ್ ಬಂದುಬಿಟ್ಟು ಸೆಟಾಫಿಲ್ ಅಂತ. ಇದು ಪ್ರಾಡಕ್ಟ್ ಆಫ್ ಕೆನಡಾ, ಅಂದರೆ ಇದು ಮೇಡ್ ಇನ್ ಕೆನಡಾನೇ, ಬಟ್ ಇದು ಇಂಡಿಯಾದಲ್ಲಿ ಕೂಡ ಸಿಗುತ್ತೆ. ಈವನ್ ಇಂಡಿಯಾದಲ್ಲೂ ಇದು ಇವಾಗ ಫೇಮಸ್ ಆಗಿದೆ ಸೆಟಾಫಿಲ್ ಅನ್ನೋದು. ಇದು ಏನಕ್ಕೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಅಂದರೆ, ಇದು ತುಂಬ ನ್ಯಾಚುರಲ್ ಆಗಿದೆ, ಅಂದರೆ ಇದರಲ್ಲಿ ಜಾಸ್ತಿ ಕೆಮಿಕಲ್ಸ್ ಇಲ್ಲ, ಹಾಗೆ ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಇಲ್ಲ, ಇದರಲ್ಲಿ ಯಾವುದೇ ಫ್ರೇಗ್ರೆನ್ಸ್ ಇರೋದಿಲ್ಲ. ನೀವು ಯೂಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಇದರಲ್ಲಿ ಯಾವ ಸ್ಮೆಲ್ಲು ಇಲ್ಲ. ಹಾಗೆ ಇದು ಸೋಪ್ ಫ್ರೀ ಫಾರ್ಮುಲಾ. ಇದನ್ನು ನೀವು ವಿತ್ ವಾಟರ್, ವಿತೌಟ್ ವಾಟರ್ ಎರಡೂ ಥರ ಯೂಸ್ ಮಾಡ್ಬೋದು. ಅಂದರೆ ನೀವು ಇದನ್ನು ಹಾಕೊಂಡ್ಬಿಟ್ಟು ಮುಖ ತೊಳಿಬೇಕು ಅಂದರೆ ನೀರು ಯೂಸ್ ಮಾಡಿಕೊಂಡು ತೊಳಿಬೋದು, ಇಲ್ಲಾಂದರೆ ಜಸ್ಟ್ ಕಾಟನಲ್ಲಿ ರಬ್ ಮಾಡಿಕೊಂಡು ಆ ಥರನೂ ತೆಗಿಬೋದು ಇದನ್ನು. ಸೊ ಇದು ನನಗೆ ತುಂಬ ಫೇವ್ರೆಟ್, ಯಾಕಂದರೆ ಇದು ಸ್ಕಿನ್ನಿಗೆ ತುಂಬ ಫ್ರೆಂಡ್ಲಿ ಆಗಿದೆ, ಯಾವುದೇ ಹಾರ್ಶ್ ಕೆಮಿಕಲ್ಸ್ ಇಲ್ಲ ಇದರಲ್ಲಿ. ಇದು ಸೆನ್ಸಿಟಿವ್ ಸ್ಕಿನ್ನಿಂದ ಹಿಡಿದು ನಾರ್ಮಲ್ ಸ್ಕಿನ್, ಯಾವ ಸ್ಕಿನ್ ಟೈಪ್ಗೂ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ನನಗೆ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದು ನನಗೆ ಹೆಂಗಿರಬೇಕು ಅಂದರೆ, ಅದರಲ್ಲಿ ಜಾಸ್ತಿ ಫ್ರೇಗ್ರೆನ್ಸ್ ಇರಬಾರ್ದು, ಹಾಗೆ ತುಂಬ ಹಾರ್ಶ್ ಕೆಮಿಕಲ್ಸ್ ಎಲ್ಲ ಇದ್ದರೆ ಅದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸ್ಮೆಲ್ ಫ್ರೀ ಇದ್ರೆ, ಫ್ರೇಗ್ರೆನ್ಸ್ ಫ್ರೀ ಇದ್ರೆ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ನನಗೆ ಇದು ತುಂಬಾನೇ ಫೇವ್ರೆಟ್ ಕ್ಲೆನ್ಸರ್. ಇದು ಏನೇ ಒಂದು ಸ್ಕಿನ್ ಕೇರ್ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ಯಾವಾಗಲೂ ನಿಮ್ಮ ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಈ ಥರ ತಗೊಂಡು, ಇದು ನಾನು ಇವಾಗ ವಿತೌಟ್ ವಾಟರ್ ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಈ ಥರ ತಗೊಂಡು ಜಸ್ಟ್ ನನ್ನ ಮುಖಕ್ಕೆ ಈ ಥರ ಅಪ್ಲೈ ಮಾಡ್ಕೊಂಡು ಎಲ್ಲ ಕಡೆಗೂ ಚೆನ್ನಾಗಿ ಮಸಾಜ್ ಮಾಡ್ತೀನಿ, ನೀಟಾಗಿ ಎಲ್ಲ ಕಡೆಗೂ ಕವರ್ ಆಗೋ ಥರ ಮಸಾಜ್ ಮಾಡ್ತೀನಿ. ಇದು ಸೋಪ್ ಫ್ರೀ ಫಾರ್ಮುಲಾ ಆಗಿರೋದ್ರಿಂದ ನೀವು ಇದ್ರಲ್ಲಿ ಎಷ್ಟು ಮಸಾಜ್ ಮಾಡಿದ್ರು ಇದರಲ್ಲಿ ಯಾವುದೇ ಫೋಮ್ ಬರೋದಿಲ್ಲ. ಸೊ ಇವಾಗ ನಾನು ಕಾಣಿಸ್ತಾ ಇಲ್ಲ ನಿಮಗೆ ನಾನು ಹಾಕೊಂಡಿದ್ದೀನಿ ಅಂತ, ಬಟ್ ಅದು ಬೇಗ ಅಬ್ಸಾರ್ಬ್ ಆಗಿಬಿಡುತ್ತೆ. ಸೊ ನಾನು ಅದನ್ನು ಕಾಟನಲ್ಲಿ ತಕ್ಕೊತಾ ಇದ್ದೀನಿ. ಯಾವುದೇ ಮೇಕಪ್ ಮಾಡಿದಾಗನೂ ನೀವು ಇದನ್ನು ಹಾಕೊಂಡು ತೆಗೆದಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಎಷ್ಟು ಮೇಕಪ್ ಹಾಕೊಂಡಿದ್ರಿ, ಎಷ್ಟು ಅದರಲ್ಲಿ ಬರ್ತಾ ಇದೆ ಅಂತ. ಕ್ಲೆನ್ಸ್ ಮಾಡ್ಕೊಂಡ್ಮೇಲೆ ನನ್ನ ಹತ್ರ ಇಲ್ಲಿ ಅಲೋವೆರಾ ಇದೆ. ನಾನು ಹೆಚ್ಚಾಗಿ ಮನೆಯಲ್ಲಿ ಯಾವಾಗಲೂ ಅಲೋವೆರಾ ಇಟ್ಕೊಂಡಿರ್ತೀನಿ. ಒಂದು ವಾರಕ್ಕೆ 3 ರಿಂದ 4 ಸರಿನಾದರೂ ನಾನು ಡೈಲಿ ಅಪ್ಲೈ ಮಾಡ್ಕೊತೀನಿ ಅಲೋವೆರಾ ಮುಖಕ್ಕೆ. ಸೊ ನನಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಸಿಕ್ಕಿದೆ ಈ ಅಲೋವೆರಾ ಯೂಸ್ ಮಾಡಿದಾಗಿಂದ. ಅಕಸ್ಮಾತ್ ನಿಮ್ಮ ಮನೇಲಿ ಅಲೋವೆರಾ ಇಲ್ಲ ಅಂದ್ರೂ ಇದ್ರ ಬದಲು ನೀವು ಕುಕುಂಬರ್ನ ಯೂಸ್ ಮಾಡ್ಕೋಬೋದು. ಕುಕುಂಬರ್ ಕಟ್ ಮಾಡಿಬಿಟ್ಟು ಸ್ವಲ್ಪ ಕೋಲ್ಡ್ ಆಗಿದ್ದಾಗ ಮುಖಕ್ಕೆ ಹಿಂಗೆ ಸುಮ್ಮನೆ ಮಸಾಜ್ ಮಾಡ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೇಮ್ ಅಲೋವೆರಾ ಮತ್ತು ಕುಕುಂಬರ್ ಎರಡೂ ಕೂಡ
ಒಂದು ಸೇಮ್ ಪ್ರಾಪರ್ಟೀಸ್ ಇದೆ ಅದರಲ್ಲಿ. ಸೊ ಹಾಗಾಗಿ ಎರಡೂ ಕೂಡ ಒಳ್ಳೆಯದೇ ಸ್ಕಿನ್ಗೆ, ಅದನ್ನು ಹಾಕೋಬಹುದು. ಅಕಸ್ಮಾತ್ ಕುಕುಂಬರು ಇಲ್ಲ ಅಂದರೆ ಅಟ್ಲೀಸ್ಟ್ ಸ್ಕಿನ್ ಟೈಟ್ನಿಂಗಿಗೆ ನೀವು ಐಸ್ ಕ್ಯೂಬ್ ಕೂಡ ಯೂಸ್ ಮಾಡ್ಬೋದು. ನೀವು ಫ್ರಿಜ್ಜಲ್ಲಿ ಯಾವಾಗಲೂ ಐಸ್ ಕ್ಯೂಬ್ ಇದ್ದೇ ಇರುತ್ತೆ, ಅದನ್ನು ತಗೊಂಡು ಸುಮ್ಮನೆ ಮುಖಕ್ಕೆ ಮಸಾಜ್ ಮಾಡಿಕೊಂಡ್ರು ಅದು ಸ್ಕಿನ್ ಟೈಟ್ ಮಾಡುವಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಫ್ಟರ್ ವಾಷಿಂಗ್ ಯುವರ್ ಫೇಸ್ ನೀವು ವಾರಕ್ಕೆ 1 ಸರಿ ಅಥವಾ 2 ಸರಿ ಸ್ಕ್ರಬ್ ಕೂಡ ಮಾಡ್ಕೋಬೋದು, ಅದೇ ಅಲೋವೆರಾ ಯೂಸ್ ಮಾಡಿಕೊಂಡು. ಜಸ್ಟ್ ಈ ಅಲೋವೆರಾ ಜೊತೆಗೆ ನೀವು ಇಲ್ಲಿ ನಾನು ಅಕ್ಕಿ ಹುಡಿ ತೊಗೊಂಡಿದ್ದೀನಿ, ರೈಸ್ ಫ್ಲೋರ್ ಕೂಡ ತುಂಬ ಒಳ್ಳೆಯದು. ನೀವು ಈ ಸಮ್ಮರಲ್ಲಿ ಸನ್ ಟ್ಯಾನ್ ಆದಾಗ ಮತ್ತು ಸನ್ ಬರ್ನ್ ಏನಾದರೂ ಆಗಿದ್ದಾಗ ನೀವು ಬರೀ ಒಂದು ರೈಸ್ ಫ್ಲೋರನ್ನು ಒಂದು ನೀರು ಜೊತೆ ಮಿಕ್ಸ್ ಮಾಡಿ ಅಥವಾ ಹಾಲು ಜೊತೆ ಮಿಕ್ಸ್ ಮಾಡಿನೂ ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಿಮಗೆ. ಸೊ ನಾನಿಲ್ಲಿ ಇದನ್ನೇ ಸ್ಕ್ರಬ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಜಸ್ಟ್ ಈ ಅಲೋವೆರಾನ ಇದಕ್ಕೆ ಡಿಪ್ ಮಾಡಿಬಿಟ್ಟು ನಾನು ಇದನ್ನು ಹಿಂಗೆ ಸ್ಕ್ರಬ್ ಮಾಡ್ಕೊತೀನಿ, ಮುಖಕ್ಕೆ ಹಚ್ಕೋತೀನಿ. ಇದನ್ನು ನೀವು ವಾರದಲ್ಲಿ ಒಂದು ದಿನ ಅಥವಾ 2 ದಿನ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ಹೋಗ್ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನಾನು ಈ ಎಲ್ಲ ಸ್ಕಿನ್ ಕೇರ್ ರುಟೀನ್ ಸ್ಟೆಪ್ಸನ್ನು ಹೆಚ್ಚಾಗಿ ನೈಟಲ್ಲಿ ಫಾಲೋ ಮಾಡೋದು. ಕೆಲವೊಂದು ಸರಿ ಸ್ನಾನ ಮಾಡೋ ಮುಂಚೆನೂ ಮಾಡ್ತೀನಿ ಸ್ಕಿನ್ ಕೇರ್ ರುಟೀನ್ ಅಂತ, ಬಟ್ ಹೆಚ್ಚಾಗಿ ನಾನು ನೈಟಲ್ಲೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೈಟಲ್ಲಿ ನಮ್ಮ ಸ್ಕಿನ್ ರಿಪೇರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ನಾನು ಯೂಸ್ ಮಾಡುವಂಥ ಒಂದು ಮಾಯ್ಶ್ಚರೈಸರ್ ಬಂದುಬಿಟ್ಟು ಅದನ್ನು ಸೆಟಾಫಿಲ್ ಅವ್ರದ್ದೇ ಯೂಸ್ ಮಾಡೋದು. ನಾನು ಆವಾಗಲೇ ಹೇಳ್ದಾಗೆ ಇದು ಕೂಡ ಫ್ರೇಗ್ರೆನ್ಸ್ ಫ್ರೀ, ಹಾಗೆ ಮತ್ತೆ ಯಾವ ಸ್ಕಿನ್ ಟೈಪ್ಗೂ ಕೂಡ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ನನಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆಗೇನೆ ನಾನು ಐ ಕ್ರೀಮ್ ಕೂಡ ಯೂಸ್ ಮಾಡ್ತೀನಿ. ಇದು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಐ ಡಿಫೆನ್ಸ್ ಅಂತ ಒಂದು ಐಗೆ ಹಾಕುವಂತ ಜೆಲ್ ಇದು, ಅಂದ್ರೆ ಅಂಡರ್ ಐಗೆ ಹಾಕುವಂತ ಒಂದು ಜೆಲ್ ಇದು. ನೀವು ನೋಡ್ತೀರಾ, ನನಗೆ ಮುಖದಲ್ಲಿ ನನಗೆ ಜಾಸ್ತಿ ಬೇರೆ ಯಾವ ಸ್ಕಿನ್ ಪ್ರಾಬ್ಲಮ್ಸ್ ಇಲ್ಲ, ನನಗೆ ಜಾಸ್ತಿ ಇರೋದು ಅಂದ್ರೆ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ಸೇ. ಸೊ ಹಾಗಾಗಿ ಆ್ಯಂಡ್ ಕೆಲವೊಂದು ಸರಿ ನನಗೆ ಐ ಪಫಿನೆಸ್ ಕೂಡ ಜಾಸ್ತಿ ಆಗ್ತಾ ಇತ್ತು. ಸೊ ಹಾಗಾಗಿ ಅವಾಗಿಂದ ನಾನು ಈ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಸ್ಕಿನ್ ಕೇರ್ ರೂಟೀನ್ ಆಗಿತ್ತು. ನನ್ನ ಸ್ಕಿನ್ಗೆ ವರ್ಕ್ ಆಗ್ತಾ ಇದೆ ಅಂದ ಮಾತ್ರಕ್ಕೆ ಅದು ನಿಮ್ಮ ಸ್ಕಿನ್ಗೂ ವರ್ಕ್ ಆಗಬೇಕಾಗಿಲ್ಲ. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡು ಅದಕ್ಕೆ ಒಳ್ಳೇದಾಗುವಂಥ ಒಂದು ಕ್ರೀಮ್ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಯಾವುದೇ ಪ್ರಾಡಕ್ಟ್ ಪ್ರಮೋಷನ್ ಮಾಡ್ತಾ ಇಲ್ಲ. ನೀವು ಬೇರೆ ಯೂಟ್ಯೂಬರ್ಸ್ ನೋಡಿರ್ಬೋದು, ಈ ಥರ ಕೆಲವೊಂದು ಪ್ರಾಡಕ್ಟ್ಸ್ ಇಟ್ಕೊಂಡು ಅದ್ರ ಪ್ರಮೋಟ್ ಮಾಡ್ತಾ ಇರ್ತಾರೆ. ಬಟ್ ನಾನಿಲ್ಲಿ ನಿಮಗೆ ಕೊಟ್ಟಿರೋದು ನನ್ನ ಜೆನ್ಯೂನ್ ಒಂದು ರಿವ್ಯೂಸನ್ನು ಹೇಳ್ತಾ ಇರೋದು. ನನಗಿದು ಚೆನ್ನಾಗಿ ವರ್ಕ್ ಆಗಿರೋದ್ರಿಂದ ನಾನು ಆ ಒಂದು ರಿಸಲ್ಟ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ಅಷ್ಟೇ. ಸೊ ನಾವು ಓವರ್ ಟು ಕಿಚನ್. ಈ ಥರ ನುಣ್ಣಗೆ ರುಬ್ಕೊಂಡ್ಬಿಟ್ಟೆ ಚಟ್ನಿನ. ಇದಕ್ಕೊಂದು ಬೌಲ್ಗೆ ಹಾಕೊಂಡ್ಬಿಟ್ಟಿದ್ದನ್ನು ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಆಯಿತು, ಅಲ್ಲಿಗೆ ನಿಂಬೆಹಣ್ಣಿನ ಚಟ್ನಿ ರೆಡಿ ಆಗುತ್ತೆ. ಇದು ಡ್ರೈ ಕೋಕೋನಟ್ ಆದ್ರೂ ಟೇಸ್ಟ್ ಏನು ಆ ಥರ ಅನ್ಸೋದಿಲ್ಲ. ಅಂದರೆ ನಮ್ಮ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಯಾವ ಥರ ಬರುತ್ತೆ ಅದೇ ಥರನೇ ಟೇಸ್ಟ್ ಇರುತ್ತೆ. ಸೊ ಇದಕ್ಕೆ ನಾನು ಇವಾಗ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಆಮೇಲೆ ರುಚಿ ನೋಡಿಬಿಟ್ಟು ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊತೀನಿ. ಇದಕ್ಕೆ ನಾನು ಮೇಲ್ಗಡೆಯಿಂದ ಹಸಿ ಈರುಳ್ಳಿ ಹಾಕೊತೀನಿ. ಅದು ಕ್ರಂಚಿ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಚಟ್ನಿಗೆ. ನಿಮಗೆ ಹಸಿ ಈರುಳ್ಳಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಹಾಕೋಬೇಡಿ, ಬಟ್ ಈ ಥರ ಹಾಕ್ಕೊಂಡು ನೋಡಿ ಒಂದ್ಸರಿ ಚಟ್ನಿಗೆ ಈ ಥರ ಹಸಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು. ಇಲ್ಲಿ ಬಟಾಟೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಏನಂದರೆ ಬರೀ ಕಡಲೆ ಹಿಟ್ಟು, ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ, ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಖಾರಕ್ಕೆ ಮೆಣಸಿನ ಪುಡಿ ಹಾಕಿದ್ದೀನಿ. ತುಂಬ ಸಿಂಪಲ್ ಹಿಟ್ಟದು. ಸೊ ಇದನ್ನು ಇವಾಗ ಬಟಾಟೆ ತಗೊಂಡು ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಟ್ಟರೆ ಬಟಾಟೆ ಪುಡಿ ರೆಡಿ. ಆ್ಯಕ್ಚುಲಿ ಬಟಾಟೆ ಬದಲು ಈ ನಮ್ಮ ಬದನೆದು ಪೋಡಿ ಮಾಡಿದ್ರೆ ಸಹ ಇನ್ನೂ ಸೂಪರ್ ಆಗ್ತದೆ. ಬದನೆನ ಹಾಗೆ ಕಾವಲಿಯಲ್ಲಿ ತಿಂದರೆ ಉಂಟಲ್ಲ, ಗಂಜಿಗೆ ಸೂಪರ್ ಆಗುತ್ತೆ. ಆದರೆ ಎಂತ ಮಾಡೋದು, ಇವತ್ತು ಬದನೆ ಇಲ್ಲ ಮನೆಯಲ್ಲಿ, ಹಾಗಾಗಿ ಬಟಾಟೆ ಮಾಡ್ತಾ ಇರೋದು. ಇವತ್ತು ನಾನು ಮಂಗಳೂರು ಭಾಷೆಯಲ್ಲಿ ಮಾತಾಡ್ತಾ ಇದ್ದೇನೆ. ನಮ್ಮ ಮಂಗಳೂರವ್ರು ಹೇಗೆ ಮಾತಾಡ್ತಾರೆ ಆ ಥರ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ನಾನು. ನನ್ನ ತುಂಬ ಜನ ಸಬ್ಸ್ಕ್ರೈಬರ್ ನಂಗೆ ಹೇಳಿದ್ರಿ ನೀವು ಮಂಗಳೂರು ಶೈಲಿಯಲ್ಲಿ ಮಾತಾಡಿ ಅಂತ. ಅದೊಂಥರ ಟ್ಯಾಲೆಂಟ್ ಮಾರ್ರೆ, ಅದು ಎಲ್ಲರಿಗೆ ಬರೋದಿಲ್ಲ. ಅದು ಮಂಗಳೂರವ್ರಿಗೆ ಮಾತ್ರ ಆ ಥರ ಮಾತಾಡ್ಲಿಕ್ಕೆ ಆಗೋದು. ಅದೊಂಥರ ಸ್ಪೆಷಲ್ ಟ್ಯಾಲೆಂಟ್ ಅದು.
ನಮ್ಮ ಬಿಸಿ ಬಿಸಿ ಬಟಾಟೆ ಪೋಡಿ ರೆಡಿ. ನೋಡಿ ಎಷ್ಟು ಚಂದ ಬೆಂದಿದೆ ಅಂದರೆ. ಇದು ಸ್ವಲ್ಪ ಬಿಳಿ ಬಿಳಿ ಕಲರ್ ಇದೆ ಆ್ಯಕ್ಚುಲಿ. ಊರಲ್ಲೆಲ್ಲ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ ಈ ಅಕ್ಕಿ, ಇದೊಂದು ಸ್ವಲ್ಪ ಲೈಟ್ ಕಲರಲ್ಲಿದೆ. ಆದರೂ ಕುಚ್ಚಲಕ್ಕಿನೇ ಇದು. ಈ ಥರ ಪ್ಲೇಟಿಗೆ ಹಾಕ್ಕೊಂಡು ಇದಕ್ಕೆ ಮೇಲ್ಗಡೆಯಿಂದ ರುಚಿಗೆ ಉಪ್ಪು ಹಾಕ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಈ ಥರ ತುಪ್ಪ ಹಾಕ್ಕೊಂಡು, ಜೊತೆಗೆ ಈ ಮಾಡ್ಕೊಂಡಿರೋ ಚಟ್ನಿನೂ ಒಂದು ಸ್ವಲ್ಪ ಇಲ್ಲಿ ಸೈಡಲ್ಲಿ ಹಾಕ್ಕೊಂಡು, ಉಪ್ಪಿನಕಾಯಿ ಇದ್ರೆ ಅಂತೂ ಅದ್ರ ಮಜಾನೇ ಬೇರೆ. ಇಂಥ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು, ಆಮೇಲೆ ಈ ಸೈಡಲ್ಲಿ 2 ಪೋಡಿ ಇಟ್ಟು ತಿಂತಾ ಇದ್ರೆ ಅದರ ಮಜಾನೇ ಬೇರೆ. ಸೊ ನಮ್ಮ ಇವತ್ತಿನ ಮಂಗಳೂರು ಶೈಲಿಯ ಗಂಜಿ ಊಟ ನಿಮಗೆ. ಗಂಜಿ ಊಟ ಮಾಡಿಯಾಗಿ ಬಾಲ್ಕನಿಯಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಫುಲ್ಲು ಸೆಕೆ ಇದೆ ಇವಾಗ. ಬಾಲ್ಕನಿಯಿಂದ ಮಲ್ಗೋಣ ಅಂತ ಅನಿಸ್ತಿದೆ. ಅವಾಗ ಬಾಲ್ಕನಿಗೆ ಹೋಗೋದೇ ಬೇಡ ಅನಿಸ್ತಿತ್ತು, ಇವಾಗ ಬಾಲ್ಕನಿಲೇ ಇರೋಣ ಅಂತ ಅನಿಸೋ ಥರ ಆಗಿಬಿಟ್ಟಿದೆ ಇವಾಗ. ರೇಯಾಂಶ್, ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಅಂತ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಖುಷಿಯಾಗಿರಿ. ಖುಷಿಯಾಗಿ ಬಾಯ್ ಬಾಯ್.